ನಮಸ್ತೆ. ನೋಡಿ, 3/1/2024 ತಾರೀಕಲ್ಲಿ ಯಾರ್ಯಾರು ಹುಟ್ಟಿದೀರಾ ಇವ್ರಿಗೆಲ್ಲ ಹುಟ್ಟುಹಬ್ಬದ ಶುಭಾಶಯಗಳು. ವಿಶ್ ಯು ಹ್ಯಾಪಿ ಬರ್ಡೇ. ನೋಡಿ, 3/1/2024 ಟೋಟಲ್ ಆಡ್ ಮಾಡಿದ್ರೆ 3 and 3 ಕಾಂಬಿನೇಷನ್ ಬರುತ್ತೆ ಆಸ್ ಪರ್ ನ್ಯೂಮರಾಲಜಿ. ಈ 3/12/21/30 ತಾರೀಕಲ್ಲಿ ಯಾರ್ಯಾರು ಹುಟ್ಟಿದೀರಾ ಇವರೆಲ್ಲ ಗುರುಗ್ರಹಕ್ಕೆ ರಿಲೇಟೆಡ್ ಆಗಿರ್ತಾರೆ. ಗುರುಗ್ರಹಕ್ಕೆ ಏನೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೋ ಈ ಡೇಟ್ಸ್ ಅಲ್ಲಿ ಹುಟ್ಟಿರೋರ್ಗೂ ಅದೇ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಇಡೀ ಪ್ಲಾನೆಟ್ಸ್ ಅಲ್ಲಿ 9 ಗ್ರಹಗಳು ಏನೇನಿದೆ ಈ ಎಲ್ಲಾ ಗ್ರಹಕ್ಕಿನ್ನ ಗುರುಗ್ರಹ ತುಂಬಾ ದೊಡ್ಡದಾದಂತ ಗ್ರಹ. ಅದಕ್ಕೆ ಹೇಳ್ತಾರೆ ದೊಡ್ಡವರು, ಏನೇ ಒಂದು ಹೊಸ ಕೆಲಸ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಒಂದು ಮದುವೆ ಆಗ್ಬೇಕು ಅಂದ್ರೆ, ಒಂದು ಮನೆ ಕಟ್ಸ್ಬೇಕು ಅಂದ್ರೆ ಗುರುಬಲ ಇರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು ಗುರುಗ್ರಹ ಅಂದ್ರೆ ತುಂಬಾ ದೊಡ್ಡ ಗ್ರಹ. ಗುರು ಅಂದ್ರೆ ಮಾಸ್ಟರ್ ಅಂತ, ಗುರು ಅಂದ್ರೆ ಟೀಚರ್ ಅಂತ, ಗುರು ಅಂದ್ರೆ ವಿದ್ಯೆಗಳು, ಮಾರ್ಗದರ್ಶನ, ಗುರು ಅಂದ್ರೆ ಒಂದು ಶಕ್ತಿ, ಗುರು ಅಂದ್ರೆ ಒಂದು ತತ್ವ, ಗುರು ಅಂದ್ರೆ ಅರಿವು, ಗುರು ಅಂದ್ರೆ ಜ್ಞಾನ, ಗುರು ಅಂದ್ರೆ ಆಶೀರ್ವಾದ, ಗುರು ಅಂದ್ರೆ ಕ್ಷಮೆ, ಗುರು ಅಂದ್ರೆ ಶಕ್ತಿ. ಈ ತಾರೀಕಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಇವರು ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೆ. ಈ 3/12/21/30 ತಾರೀಕಲ್ಲಿ ಹುಟ್ಟಿರೋರು ಇವರು ತುಂಬಾ ಪವರ್ಫುಲ್ ವ್ಯಕ್ತಿಗಳಾಗಿರ್ತಾರೆ. ಇವರೆಲ್ಲ ಥಿಂಕ್ ಮಾಡೋದು ಔಟ್ ಆಫ್ ಬೌಂಡ್ರಿ ಇರುತ್ತೆ. ಇವರು ಏನೇ ಒಂದು ಗೋಲ್ ಇಟ್ಕೊಂಡ್ರು ಬೇಗ ಸಾಧಿಸ್ತಾರೆ. ತುಂಬಾ ಲಕ್ಕಿ ಪರ್ಸನ್ಸ್ ಈ ತಾರೀಕಲ್ಲಿ ಹುಟ್ಟಿರೋರೆಲ್ಲ. ತುಂಬಾ ಜ್ಞಾನವಂತರಾಗಿರ್ತಾರೆ. ಇಂಟೆಲಿಜೆನ್ಸಿ, ಬ್ರಿಲಿಯನ್ಸಿ ಜಾಸ್ತಿ ಇರುತ್ತೆ ಈ ತಾರೀಕಲ್ಲಿ ಹುಟ್ಟಿರೋರ್ಗೆ. ಈ ತಾರೀಕಲ್ಲಿ ಹುಟ್ಟಿರೋರ್ಗೆ ನಾನು ಲಕ್ಕಿ ನಂಬರ್ಸ್ ಮತ್ತೆ ಅನ್ಲಕ್ಕಿ ಡೇಟ್ಸ್ ನ ಹೇಳ್ತಾ ಇದ್ದೀನಿ. ನೋಡಿ, ಲಕ್ಕಿ ಡೇಟ್ಸ್ ಇವರು ಹೊಸ ಕೆಲಸ ಕಾರ್ಯಗಳನ್ನ ಶುರು ಮಾಡಬೇಕು, ಒಂದು ಪರ್ಚೇಸಸ್ ಮಾಡಬೇಕು, ಏನೇ ಒಂದು ರೆಸಲ್ಯೂಷನ್, ಏನೇ ಒಂದು ಗೋಲ್ ಅಚೀವ್ ಮಾಡಬೇಕು ಅಂದ್ರೆ ಇಂಥ ಡೇಟ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇವ್ರಿಗೆ ತುಂಬಾ ಲಕ್ಕನ್ನ ತಂದ್ಕೊಡುತ್ತೆ. 1/10/19/28 ತಾರೀಕು ಇವ್ರಿಗೆ ಲಕ್ಕಿ ಡೇಟ್ಸ್. 3/12/21/30 ತಾರೀಕು ಇವ್ರಿಗೆ ಲಕ್ಕಿ ಡೇಟ್ಸ್. 9/18/27 ತಾರೀಕು ಇವ್ರಿಗೆ ಲಕ್ಕಿ ಡೇಟ್ಸ್. ನೋಡಿ, ಈ ಲಕ್ಕಿ ಡೇಟ್ಸ್ ಅನ್ನ ಫಾಲೋ ಮಾಡೋದ್ರಿಂದ ಇವ್ರಿಗೆ ತುಂಬಾ ಲಕ್ ತಂದ್ಕೊಡುತ್ತೆ. ಯಾವುದೇ ಅಡಚಣೆ, ದೃಷ್ಟಿ ದೋಷಗಳು ಬೇಗ ಇವ್ರಿಗಾಗಲ್ಲ ಈ ಲಕ್ಕಿ ಡೇಟ್ಸ್ ನ ಫಾಲೋ ಮಾಡೋದ್ರಿಂದ. ಇವ್ರಿಗೆ ಅನ್ಲಕ್ಕಿ ಡೇಟ್ಸ್ ನ ಕೂಡ ಹೇಳ್ತಾ ಇದ್ದೀನಿ. ಈ ಅನ್ಲಕ್ಕಿ ಡೇಟ್ಸ್ ಅಲ್ಲಿ ಇವ್ರ ಕೆಲಸ ಕಾರ್ಯಗಳನ್ನ ಯಾವುದು ಸ್ಟಾರ್ಟ್ ಮಾಡಬಾರ್ದು. ಹೊಸ ಕೆಲಸ ಏನಾದ್ರೂ ಇದ್ರೆ, ಒಂದು ಟ್ರಿಪ್ ಹೋಗ್ಬೇಕು, ಇಲ್ಲ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು. ಈ ಅನ್ಲಕ್ಕಿ ಡೇಟ್ಸ್ ಅಲ್ಲಿ ನೀವು ಯಾವುದೇ ಒಂದು ಹೊಸ ಕೆಲಸ ಕಾರ್ಯಗಳನ್ನ ಮಾಡಬೇಡಿ. ನಿಮ್ಗೆ ಅನ್ಲಕ್ಕಿ ಡೇಟ್ಸ್ ಬಂದು 4/13/22/31 ತಾರೀಕು ನಿಮ್ಗೆ ಅನ್ಲಕ್ಕಿ, 6/15/24 ತಾರೀಕು ನಿಮ್ಗೆ ಅನ್ಲಕ್ಕಿ, 8/17/26 ತಾರೀಕು ನಿಮ್ಗೆ ಅನ್ಲಕ್ಕಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸರ್ವಂ ನಿಸರ್ಗಾರ್ಪಣಮಸ್ತು.